ಎಲ್ಲ ಪ್ರಾಬ್ಲಮ್ ತುಂಬ ಇದೆ. ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತೇಳಿ ತುಳುನಾಡು ರಕ್ಷಣಾ ವೇದಿಕೆಯವರು ಜಿಲ್ಲಾಧ್ಯಕ್ಷರಿದ್ದಾರೆ, ಅವರಿಗೆ ನಾವು ಮನವಿಯನ್ನು ಕೊಡ್ತಿದ್ದೇವೆ. ನಮ್ಮ ಸಮಸ್ಯೆಯನ್ನು 2-3 ದಿವಸದೊಳಗೆ ಸಾಲ್ವ್ ಮಾಡಿಕೊಡ್ಬೇಕಂತೇಳಿ ಇಡೀ ಜಿಲ್ಲೆಯ ಬಾಯ್ಸ್ ಉಡುಪಿ ಮಣಿಪಾಲ್ ಝೋನಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಸ್ವಇಚ್ಛೆಯಿಂದ ನಾವು ಈ ಒಂದು ಹೋರಾಟಕ್ಕೆ ಮುಂದುವರೆದಿದ್ದೇವೆ. ಅವರಿಗೆ ನಿಮ್ಮ ಬೆಂಬಲ ಬೇಕಾದರೆ ನಾವು ಮತ್ತು ಮುಂದಾಕಿದ್ರೆ ಅವ್ರು ಏನು ಹೇಳ್ತಾರೆ, ಮೇಲ್ ಬರಲಿಲ್ಲ, ಅದು ಬರಲಿಲ್ಲ, ಇದು ಬರಲಿಲ್ಲ ಅಂತ. ನಮ್ಮ ಬೇಡಿಕೆ ಈಡೇರಿಸಲಿಕ್ಕೆ ಹಕ್ಕು ಮತ್ತೆ ಅಧಿಕಾರ ನಮ್ಮ ಮ್ಯಾನೇಜರ್ ಆಗಿರುವಂತಹ ಮ್ಯಾನೇಜರ್ ಆಗಿದ್ದಾರೆ, ಅವ್ರ ಕೈಯಲ್ಲಿದೆ. ಅವ್ರು ಬೇಕಂತೇಳಿ ನಮ್ಮ ಹತ್ರ ಆಟ ಆಡ್ತಿದ್ದಾರೆ. ಅದಕ್ಕೋಸ್ಕರ ಬೇಡಿಕೆ ಈಡೇರೋರಿಗೆ ನಾವು ಸುದ್ದಿ ಕೂಡ ಮಾಡಲ್ಲ, ಶಾಲಾ ಬ್ಯಾಗ್ಸ್ ಕೂಡ ಮಾಡಲ್ಲ, ಯಾರು ಕೂಡ ಓಪನ್ ಮಾಡಲ್ಲ. ಇಲ್ಲಿ ಎಲ್ಲರೂ ಕೂಡ ಒಪ್ಪಿಗೆ ಇದೆಯಾ? ಯಾಕಂದ್ರೆ ಯಾರದ್ದು ಕೂಡ ಫೋರ್ಸ್ ಅಂತೇಳಿ ಆಗುದಿಲ್ಲ. ಇಲ್ಲಿ ಮಾಡಿದ್ರೆ ಎಲ್ಲರಿಗೂ ಪ್ರಾಫಿಟ್ ಆಗುತ್ತೆ. ನನ್ಗೆ ಒಬ್ಬನಿಗೆ ಆಗಲ್ಲ, ಮಹೇಶ್ ಶೆಟ್ಟಿ ಒಬ್ಬನಿಗೆ ಆಗಲ್ಲ, ಅಥವಾ ಷಣ್ಮುಖನೇ ಒಬ್ಬನಿಗೆ ಆಗಲ್ಲ, ಆದ್ರೆ ಎಲ್ಲರಿಗೂ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಆ್ಯಪ್ ಅನ್ನು ಓಪನ್ ಮಾಡಲ್ಲ.